ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಪ್ರಕರಣದಲ್ಲಿ ನಿರ್ದೇಶನಗಳನ್ನು ನೀಡಲು ಬಂದಿದ್ದೇನೆ. ತನಿಖೆಗೆ 7 ಪ್ರತ್ಯೇಕ ತನಿಖಾ ತಂಡಗಳನ್ನು ಮಾಡಿ ರಾಜ್ಯದ ವಿವಿಧ ಭಾಗಗಳಿಗೆ ಕಳುಹಿಸಲಾಗಿದೆ. ತನಿಖೆಯನ್ನು ಸಮರ್ಪಕವಾಗಿ ಸಮಗ್ರವಾಗಿ ಮಾಡಲಾಗುವುದೆಂದು ಕಾನೂನು ಸುವ್ಯವಸ್ಥೆಯ ಎಡಿಜಿಪಿ ಪ್ರತಾಪ್ ರೆಡ್ಡಿ ಹೇಳಿದ್ದಾರೆ. ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಮಾಡಿಕೊಂಡ ಹಿನ್ನೆಲೆಯಲ್ಲಿ ಬನ್ನಂಜಿಯಲ್ಲಿರುವ ಉಡುಪಿ ಎಸ್ಪಿ ಕಚೇರಿಗೆ ಆಗಮಿಸಿ ಎಸ್ಪಿ ವಿಷ್ಣುವರ್ಧನ್ ಹಾಗೂ ತನಿಖಾಧಿಕಾರಿಗಳ ಜೊತೆ ಸಭೆ ನಡೆಸಿದ ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದರು. ಈ ಘಟನೆ ಬಗ್ಗೆ ಹಂತ ಹಂತವಾಗಿ ಪರಿಶೀಲನೆ ನಡೆಸಿ ಮಾಹಿತಿಗಳನ್ನು ನೀಡುತ್ತೇವೆ. ಸಮರ್ಪಕವಾಗಿ ಮತ್ತು ಸಮಗ್ರವಾಗಿ ತನಿಖೆಯನ್ನು ಮಾಡಲಾಗುವುದು. ಸಂತೋಷ್ ಪಾಟೀಲ್ ಮರಣೋತ್ತರ ಪರೀಕ್ಷೆ FSL ಫಾರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ ವರದಿ ಎನ್ನಷ್ಟೇ ಬರಬೇಕಾಗಿದೆ. ಡಾಕ್ಟರ್ಸ್ ರಿಪೋರ್ಟ್ಗಳು ಬರಬೇಕಾಗಿದೆ. ಎಲ್ಲ ಹಂತದ ವರದಿಗಳನ್ನು ಪರಿಶೀಲನೆ ಮಾಡಬೇಕು. ಮರಣೋತ್ತರ ವರದಿ ಬಗ್ಗೆ ಈ ಹಂತದಲ್ಲಿ ಯಾವುದನ್ನು ಹೇಳಲು ಸಾಧ್ಯವಿಲ್ಲ. FSL ಒಂದು ಸ್ವತಂತ್ರವಾದ ಸಂಸ್ಥೆ. ಅವರು ಅವರ ವರದಿಗಳನ್ನು ಕೊಡುತ್ತಾರೆ. ಈ ವರದಿ ಶೀಘ್ರ ಕೊಡುವಂತೆ ಪೊಲೀಸ್ ಇಲಾಖೆಯಿಂದ ನಾವು ಒತ್ತಾಯಿಸಿದ್ದೇವೆ ಎಂದರು. ಎಡಿಜಿಪಿಯಾಗಿ ನಾನು ತನಿಖಾ ಅಧಿಕಾರಿಗಳನ್ನು ಮತ್ತು ತಂಡಗಳನ್ನು ಮೇಲುಸ್ತುವಾರಿ ಮಾಡುತ್ತೇನೆ. ನನ್ನ ನಿರ್ದೇಶನದಂತೆ ತನಿಖಾ ತಂಡಗಳು ಕೆಲಸ ಮಾಡುತ್ತವೆ. ಪ್ರಕರಣವನ್ನು ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆ ಮಾಡಲಾಗುವುದು. ಪ್ರತಿಯೊಂದು ಆಯಾಮಗಳನ್ನು ಕೂಡ ನಾವು ಪರಿಶೀಲನೆ ಮಾಡಬೇಕಾಗುತ್ತದೆ ಎಂದರು. ಅವರ ನೇತೃತ್ವದಲ್ಲಿ 7 ತನಿಖಾ ತಂಡಗಳನ್ನು ಮಾಡಿ ರಾಜ್ಯದ ವಿವಿಧ ಭಾಗಗಳಿಗೆ ಈಗಾಗಲೇ ಕಳಿಸಿದ್ದಾರೆ. ತನಿಖೆಯನ್ನು ಸಮರ್ಪಕವಾದ ರೀತಿಯಲ್ಲಿ ಮಾಡಿ ತನಿಖೆಯನ್ನು ಮುಂದುವರಿಸ್ತೇವೆ. ಬೇರೆ ಬೇರೆ ಜಿಲ್ಲೆಗಳೆಲ್ಲ ಇನ್ವಾಲ್ವ್ ಆಗಿದೆ, ಒಂದೇ ಜಿಲ್ಲೆ ಅಲ್ಲ, ಹಾಗೇನಾದರೂ ಈಗ ಇದು ಭಾಳ ಇರಲಿ ಆಗ್ತದೆ. ನಾವು ತನಿಖೆಯಲ್ಲಿ ಪುರೋಗತಿ ನಾವು ಪರಿಶೀಲನೆ ಮಾಡಿ ಯಾವ ಹಂತದಲ್ಲಿ ಹೇಳಲಿಕ್ಕೆ ಆಗ್ತದೋ ಆ ಹಂತದಲ್ಲಿ ಹೇಳ್ತೀವಿ. ಆದರೆ ಇದು ಈಗ ನಾವು ಅಧಿಕಾರಿಗಳಿಗೆ ನಿರ್ದೇಶನಗಳನ್ನು ನೀಡಿದ್ದೀವಿ ಮತ್ತು ಸಮರ್ಪಕವಾದ ರೀತಿಯಲ್ಲಿ ತನಿಖೆ ನಡೀತದೆ ಅಂತ ಅಷ್ಟು ಆಶ್ವಾಸನೆ. ಅದು ಎಲ್ಲ SP ಅವ್ರನ್ನ ಇದು ಬಂದಾಗ ತಿಳಿಸ್ತಾರೆ. ಬಟ್ ಅದು ಎಲ್ಲ ಪೂರ್ತಿ FSL ಆಗಲಿ ಮತ್ತು ಫಾರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ, ಮೆಡಿಕಲ್ ಫಾರೆನ್ಸಿಕ್ ಡಾಕ್ಟರ್ಸ್ ರಿಪೋರ್ಟು ಎಲ್ಲ ವರದಿಗಳನ್ನು ಪಡೆದುಕೊಂಡು ಎಲ್ಲ ಪರಿಶೀಲನೆ ಮಾಡ್ತೀವಿ. ಅದು ಬರಬೇಕಾದ್ರು ಪ್ರಾಥಮಿಕ ಏನಾದರೂ ಸಿಗ್ತದೆ ಮೊದಲಿಗೆ. ನಾನು ಅದ್ರ ಬಗ್ಗೆ ನಾವು ಈ ಹಂತದಲ್ಲಿ ಯಾವುದು ನಾವು ಹೇಳಲಿಕ್ಕೆ FSL ಎಷ್ಟು ದಿವಸ ಬೇಕಾಗ್ತದೆ ಸರ್? ನನಗೆ ಅದು FSL ಅವರು ಈಗ ಇಂಡಿಪೆಂಡೆಂಟ್ ಆರ್ಗನೈಸೇಷನ್ ಅವ್ರ ವರದಿಗಳನ್ನು ಅವರು ನೀಡ್ತಾರೆ. ಆದರೆ ಪೊಲೀಸ್ ವತಿಯಿಂದ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ, ಅದನ್ನು ಎಕ್ಸ್ಪಡೈಟ್ ಮಾಡಿ ನಮಗೆ ವರದಿಗಳನ್ನು ಸಲ್ಲಿಸಲಿಕ್ಕೆ. ಈಗ ನಾನು ADG ಲಾ ಆ್ಯಂಡ್ ಆರ್ಡರ್ ಆಗಿ ನಾನು ಇವ್ರನ್ನ ಮೇಲುಸ್ತುವಾರಿ ಮಾಡ್ತೀನಿ. ನಾವು ನಮ್ಮ ನಿರ್ದೇಶನದಂತೆ ತನಿಖಾ ತಂಡಗಳು ಕೆಲಸ ಮಾಡ್ತಾರೆ. ನಾವು ಈ ಹಂತದಲ್ಲಿ ಈಗ ಪ್ರತಿಯೊಂದು ಆಯಾಮಗಳನ್ನು ಈಗ ಬೇರೆ ನೀವೇ ಮಾಧ್ಯಮಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾ ಇದ್ದೀವಿ. ಪ್ರತಿಯೊಂದು ಆಯಾಮಗಳನ್ನು ನಾವು ಪರಿಶೀಲನೆ ಮಾಡ್ತೀವಿ, ಪ್ರತಿಯೊಂದು ಸಮರ್ಪಕವಾದ ರೀತಿಯಲ್ಲಿ ಮಾಡ್ತೀವಿ ಅಂತ ಇಷ್ಟು ಆಶ್ವಾಸನೆ ನೀಡ್ತೀವಿ. ಇದು ಉಡುಪಿ ಪೊಲೀಸರು ಇದಕ್ಕೆ ಮೊದಲನೇ ಸಹ ಇದೇ ರೀತಿ ಮಾಡಿದ್ದಾರೆ. ಗೆಳೆಯರಿದ್ದಾರೆ, ಅವರು ಎಷ್ಟು ಇಂಪಾರ್ಟೆಂಟ್. ನಾವು ಈಗ ಯಾವುದು ನಾನು ಬೇರೆ ಇದಕ್ಕೆ ಉತ್ತರ ಕೊಡಲಿಕ್ಕೆ ತಯಾರಿಲ್ಲ. ನಾವು ತನಿಖೆಯಲ್ಲಿ ನಾವು ಪುರೋಗತಿ ಮಾಡಿದ ನಂತರ ಮತ್ತು ವಿವಿಧ ಅಂಶಗಳ ಬಗ್ಗೆ ನಮಗೆ ತಿಳಿದು ಬಂದ ನಂತರ ಯಾವ ಹಂತದಲ್ಲಿ ಹೇಳಲಿಕ್ಕೆ ಬರ್ತದೋ ಆ ಹಂತದಲ್ಲಿ ನಿಮಗೆ ವಿಷಯಗಳನ್ನು ತಿಳಿಸ್ತಾರೆ. ವರ್ಷದಲ್ಲಿ ಅಥವಾ ಹೇಗೆ ತುಂಬ ಪೋಸ್ಟ್ ಎಲ್ಲ ಹಾಕ್ತಾ ಇದ್ದಾರೆ, ಬಿಸ್ನೆಸ್ ಮಾಡೋದು, ಅವರಿಗೆ ಪ್ರೊಹಿಬಿಷನ್ ಎಲ್ಲ ಇರೋದೆಲ್ಲ, ಅದ್ರ ಬಗ್ಗೆ ಏನಾದರೂ ಇನ್ವೆಸ್ಟಿಗೇಷನ್? ಇಲ್ಲ, ತನಿಖೆ ನಡೀತಾ ಇದೆ, ಇಷ್ಟೇ ಹೇಳ್ತೀನಿ. ಅದಕ್ಕಿಂತ ಮೇಲೆ ನಾನು ಪ್ರತಿಯೊಂದಕ್ಕೂ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಸಾವಿರಾರು ಪೋಸ್ಟ್ಗಳು ಮಾಡ್ತಾರೆ. ಬೇರೆ ಹಿಂದೂ ಮಾಡಿದ್ರೆ ಇನ್ವಾಲ್ವ್ಮೆಂಟ್ ಇಲ್ಲ, ಕಾನೂನು ಸುವ್ಯವಸ್ಥೆ ವಿಷಯದಲ್ಲಿ ನಿಮಗೂ ಗೊತ್ತಿದೆ, ಬೇರೆ ಬೇರೆ ಕಡೆ ಬೇರೆ ಬೇರೆ ಕ್ರಮಗಳನ್ನು ತಗೊಳ್ತಾ ಇರ್ತೀವಿ. ಮತ್ತು ನೀವು ನೋಡ್ತಾ ಇದ್ದೀರಾ, ಕಾನೂನು ಸುವ್ಯವಸ್ಥೆ ವಿಷಯದಲ್ಲಿ ಏನೇನು ಕ್ರಮ ಜರುಗಿಸಿದೆ ಹತೋಟಿಯಲ್ಲಿ ಇಡಬೇಕು ಅದು ಸಹ ನಾನು ನಡೀತದೆ.